ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಗವೀರ ಸಮಾಜ ಪ್ರಬಲ ರಾಜಕೀಯ ಶಕ್ತಿಯಾಗಿದ್ದು, ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಾದರೂ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಲು ಅವಕಾಶ ಕೊಡಬೇಕೆಂದು ಜಿಲ್ಲೆಯ 19 ಗ್ರಾಮ ಸಭೆಗಳ ಒಕ್ಕೂಟವಾದ ದಕ್ಷಿಣ ಕನ್ನಡ ಮೊಗವೀರ ಸಂಯುಕ್ತ ಸಭೆ ಸರ್ವ ರಾಜಕೀಯ ಪಕ್ಷಗಳನ್ನು ಒತ್ತಾಯ ಮಾಡಿದೆ. ದಕ್ಷಿಣ ಕನ್ನಡ ಮೊಗವೀರ ಸಂಯುಕ್ತ ಸಭೆಯ ಅಧ್ಯಕ್ಷ ಭರತ್ ಕುಮಾರ್ ಉಳ್ಳಾಲ್ ಅವರು ಇಂದಿಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೊಗವೀರ ಸಮಾಜದ ಸದಸ್ಯರು ಇಲ್ಲಿನ ರಾಜಕೀಯ ಪಕ್ಷಗಳಲ್ಲಿ ಪ್ರಮುಖ ಸ್ಥಾನಗಳನ್ನು ಪಡೆದು ನಿಯತ್ತಿನಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಈ ಸಮಾಜದ ಮಂದಿಗೆ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಲು ಅವಕಾಶ ನೀಡದೆ ಕಡೆಗಣಿಸ್ತಾ ಇವೆ ಎಂದು ಅಸಮಾಧಾನ ಹಾಗೂ ಆಕ್ರೋಶವನ್ನ ವ್ಯಕ್ತಪಡಿಸಿದರು. 1989ರ ನಂತರ ಯಾವುದೇ ಪಕ್ಷ ಮೊಗವೀರ ಸಮಾಜಕ್ಕೆ ಅವಕಾಶವನ್ನ ಕೊಡದೆ ವಂಚಿಸಿ ಅನ್ಯಾಯ ಎಸಗಿದೆ. ಈ ಸಮಾಜವನ್ನ ಕೇವಲ ವೋಟು ಬ್ಯಾಂಕ್ ಆಗಿ ಪರಿಗಣಿಸ್ತಾ ಇವೆ. ಸಾಮಾಜಿಕ ನ್ಯಾಯದಂತೆ ಮೊಗವೀರ ಸಮಾಜಕ್ಕೂ ಯಾವುದೇ ಅವಕಾಶವನ್ನ ನೀಡ್ತಾ ಇಲ್ಲ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶ್ಯಾಮಸುಂದರ್ ಕಾಂಚನ್ ಕುದ್ರೋಳಿ, ಪ್ರಧಾನ ಕಾರ್ಯದರ್ಶಿ ಮೋಹನ್ ಕೋಡಿಕಲ್, ಸದಸ್ಯರಾದ ಸುಭಾಷ್ ಚಂದ್ರ ಕಾಂಚನ್, ಯಶವಂತ ಮೆಂಡನ್ ಅವರು ಉಪಸ್ಥಿತರಿದ್ದರು. ನಮ್ಮ ಮೊಗವೀರ ಸಮಾಜದ ಸದಸ್ಯರು ಹಲವು ಪಕ್ಷಗಳಲ್ಲಿ ನಿಯತ್ತಿನಿಂದ ಕೆಲಸ ಮಾಡ್ತಾ ಇದ್ದಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿನ ಪರಿಸ್ಥಿತಿ ನೋಡುವಾಗ ನಮ್ಮ ಸಮುದಾಯದ ಬಗ್ಗೆ ಯಾವುದೇ ಪಕ್ಷ ಕೂಡ ಚಕಾರವೆತ್ತುವುದು ಕಾಣುತ್ತಾ ಇಲ್ಲ. ನಮ್ಮ ಸಮಾಜ ಒಂದು ನಿಯತ್ತು ಮತ್ತು ಸಂಘಟನೆಗೆ ಹೆಸರುವಾಸಿಯಾದದ್ದು. ಈಗಿನ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಕೇಳಿದರೆ ಮಾತ್ರ ಸೀಟ್ ಕೊಡುತ್ತೇವೆ ಎನ್ನುವ ಮನೋಭಾವ ಎಲ್ಲ ರಾಜಕೀಯ ಪಕ್ಷಗಳು ಬೆಳೆಸಿಕೊಂಡಿದೆ. ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ನಾವು ವಿನಂತಿಸುವುದೇನೆಂದರೆ 8 ಕ್ಷೇತ್ರಗಳಲ್ಲಿ ಒಂದು MLA ಸ್ಥಾನದ ಉಮೇದುವಾರಿಕೆಯನ್ನ ಮೊಗವೀರ ಸಮಾಜಕ್ಕೆ ನೀಡಬೇಕೆಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಮುಂದುವರಿದು 1989ರ ನಂತರ ಮೊಗವೀರ ಸಮುದಾಯಕ್ಕೆ ಯಾವುದೇ MLA ಸ್ಥಾನವನ್ನ ನೀಡದೆ ನಮ್ಮನ್ನು ವಂಚಿಸಿದ್ದಾರೆ ಅಂತ ಹೇಳಲು ನಮಗೆ ಖೇದವಾಗ್ತಾ ಇದೆ. ನಮ್ಮ ಈ ಒಕ್ಕರಳ ಮನವಿಯನ್ನ ರಾಜಕೀಯ ಪಕ್ಷಗಳಿಗೆ ಮುಟ್ಟಬೇಕಂತ ಮಾಧ್ಯಮವನ್ನ ನಾವು ಆಯ್ಕೆ ಮಾಡಿಕೊಂಡು, ನಾವು ಯಾವುದೇ ಪಕ್ಷದ ಅಂತ ಬಂದದ್ದಲ್ಲ, ನಮಗೆ ರಾಜಕೀಯ ಪಕ್ಷಗಳು, ನಮ್ಮ ಸದಸ್ಯರು ಎಲ್ಲ ಪಕ್ಷದಲ್ಲಿದ್ದಾರೆ, ಅವರಲ್ಲಿ ಯಾರಾದರೂ ಸೂಕ್ತವಾದ ವ್ಯಕ್ತಿಯನ್ನು ಅವರೇ ಆಯ್ಕೆ ಮಾಡಿ ಕೊಟ್ಟರೆ ನಾವು ಒಳ್ಳೆಯದು.